ನಮಸ್ಕಾರ. ಮಾನ್ಯ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದಿಂದ ದಿನಕ್ಕೊಂದು ಕಗ್ಗದ ತಾತ್ಪರ್ಯವೇ ಜ್ಞಾನವೇ ಬೆಳಕು ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ಸರಣಿ ಸಂಚಿಕೆ 136. ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೂರು. ಕಗ್ಗ ಗಾಯನದಲ್ಲಿ ವಿದ್ವಾನ್ ಸುರೇಶ್ ರಾವ್ ಅತ್ತೂರು. ಬನ್ನಿ, ಇಂದಿನ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ ಡಿವಿಜಿಯವರ ಕಗ್ಗವನ್ನು ಕೇಳಿ ಬರೋಣ. ಇಳೆಯ ಬಿಟ್ಟು ಇನ್ನೂ ಎತ್ತಲೊಂ ಐದದ ಪ್ರೇತ ಅಲೆವಂತೆ ಲೋಕ ತಲ್ಲಣಿಸುತ್ತಿಹುದು ಇಂದು ಹಳೆ ಧರ್ಮ ಸತ್ತಿಹುದು ಹೊಸ ಧರ್ಮ ಹುಟ್ಟಿಲ್ಲ ತಳಮಳಕೆ ಕಡೆಯೆಂದೋ ಮಂಕುತಿಮ್ಮ. ಇಳೆಯ ಬಿಟ್ಟಿನ್ನು ಎತ್ತಲು ಐದದ ಪ್ರೇತವಲೆವಂತೆ ಲೋಕದಲ್ಲಣಿಸುತ್ತಿಹುದಿಂದು ಹಳೆ ಧರ್ಮ ಸತ್ತಿಹುದು ಹೊಸ ಧರ್ಮ ಹುಟ್ಟಿಲ್ಲ ತಳಮಳಗೆ ಕಡೆಯೆಂದು ಮಂಕುತಿಮ್ಮ. ತಳಮಳಗೆ ಕಡೆಯೆಂದು ಮಂಕುತಿಮ್ಮ. ಪ್ರೀತಿ ನೆಟ್ಟು ಮಂಕುತಿಮ್ಮನ ಕಗ್ಗವನ್ನ ಕೇಳುತ್ತಿರುವ ಕೇಳುಗರ, ಮಾನ್ಯ ಡಿವಿಜಿಯವರು ಈ ಕಗ್ಗದಲ್ಲಿ ಭೂಮಿಯನ್ನು ಅಥವಾ ಜಗತ್ತನ್ನು ಬಿಟ್ಟರೂ ಬೇರೆ ಲೋಕವನ್ನ ಸೇರದೆ ಇಲ್ಲೇ ಅಲೆದಾಡುತ್ತಿರುವ ಪ್ರೇತದಂತೆ ಈ ಲೋಕ ಇಂದು ಅತಂತ್ರ ಸ್ಥಿತಿಯಲ್ಲಿ ವಿಲವಿಲನೆ ನಲುಗುತ್ತಾ ಇದೆ, ಒದ್ದಾಡುತ್ತಿದೆ ಅಂತ ಹೇಳ್ತಾರೆ. ಹಳೆಯ ಧರ್ಮ ನಾಶವಾದರೂ ಹೊಸ ಧರ್ಮ ಇನ್ನೂ ಹುಟ್ಟಿಲ್ಲ. ಆದ್ದರಿಂದ ಈ ಗಾಬರಿಗೆ ಬಿಡುಗಡೆ ಯಾವಾಗ ಎಂಬ ಪ್ರಶ್ನೆಯನ್ನ ನಮ್ಮ ಮುಂದೆ ಇಡ್ತಾರೆ. ಈ ಪ್ರಶ್ನೆಯ ಬಗ್ಗೆ ನಾವೆಲ್ಲರೂ ಕೂಡ ಇಂದು ಚಿಂತಿಸಿ ಉತ್ತರವನ್ನ ಕಂಡುಕೊಳ್ಳಬೇಕಾದಂಥ ಅನಿವಾರ್ಯತೆ ಇದೆ. ಭರತಖಂಡವು ಅಗಾಧವಾದಂಥ ಪ್ರೀತಿ, ಸಹನೆ, ಸಂಪತ್ತನ್ನು ತುಂಬಿರುವಂಥ ಶ್ರೀಮಂತವಾದಂಥ ದೇಶ. ಇತಿಹಾಸದ ಪುಟಗಳನ್ನು ತೆರೆದು ನೋಡಿದರೆ ಅದೆಷ್ಟೋ ವಿದೇಶಿಗರು, ರಾಜರು, ಬ್ರಿಟಿಷರು ಸೇರಿದಂತೆ ಹಲವು ಮಂದಿ ಈ ದೇಶದ ಮೇಲೆ ಯುದ್ಧವನ್ನ ಸಾರಿ ಇಲ್ಲಿನ ಸಂಪತ್ತನ್ನ ಕೊಳ್ಳೆ ಹೊಡೆದುದನ್ನ ನಾವೆಲ್ಲರೂ ಕೂಡ ಇತಿಹಾಸದ ಪಠ್ಯದಲ್ಲಿ ಓದಿಕೊಂಡಿದ್ದೇವೆ. ಹಾಗೆ ಇಲ್ಲಿ ಬಂದವರವರು ಆಳ್ವಿಕೆಯೊಂದಿಗೆ ಇಲ್ಲಿಯೇ ಬದುಕನ್ನ ಕಟ್ಟಿಕೊಳ್ಳುತ್ತಾ ಕಲೆ, ಸಾಹಿತ್ಯ, ಸಂಸ್ಕೃತಿ, ಸಂಸ್ಕಾರ, ನಂಬಿಕೆ, ವಿಶ್ವಾಸಗಳೊಂದಿಗೆ ನಮ್ಮವರೇ ಆಗಿದ್ರು. ಆದರೆ ಹಳೆಯದನ್ನ ಬಿಡಲಾಗದೆ ಇಲ್ಲಿನ ಹೊಸದನ್ನು ಜೋಡಿಸಿಕೊಳ್ಳಲಾರದೆ ತನ್ನ ಅಸ್ತಿತ್ವದ ಮಧ್ಯಮದಿ ಗೊಂದಲದಲ್ಲಿ ಸಿಲುಕಿದ್ದು ಉಂಟು. ಈ ಸ್ಥಿತಿಯನ್ನು ಮಾನ್ಯ ಗುಂಡಪ್ಪನವರು ಈ ಭೂಮಿಯನ್ನು ಬಿಟ್ಟು ಎತ್ತಲೂ ಸೇರದ ಪ್ರೇತದಂತೆ ಅಂತ ಕರೀತಾರೆ. ಹಳೆಯದನ್ನ ಬಿಡಲಿಕ್ಕೂ ಆಗ್ತಾ ಇಲ್ಲ, ಹೊಸದನ್ನ ಜೋಡಿಸಿಕೊಳ್ಳಿಕ್ಕೂ ಆಗ್ತಾ ಇಲ್ಲ. ಅಂಥ ಒಂದು ಎಡಬಿಡಂಗಿಯ ಬದುಕಿನಲ್ಲಿ ಜನ ಇಂದು ಬದುಕುತ್ತಿದ್ದಾರೆ, ಜೀವನವನ್ನು ಮಾಡ್ತಾ ಇದ್ದಾರೆ. ಸಾಂಪ್ರದಾಯಿಕವಾಗಿರುವಂತಹ ಪರಂಪರೆಯ ಶಿಕ್ಷಣ ವ್ಯವಸ್ಥೆಯು ಇಷ್ಟೊಂದು ಮೌಲ್ಯಾತ್ಮಕವಾಗಿ, ಗುಣಾತ್ಮಕವಾಗಿ ಉತ್ಕೃಷ್ಟ ಮಟ್ಟದಲ್ಲಿತ್ತು. ಆದರೆ ಇಂದಿನ ಆಧುನಿಕತೆಯ ಶಿಕ್ಷಣದೊಳಗಡೆ ಎಲ್ಲವೂ ವಿಶಿಷ್ಟ, ವಿನೂತನ. ಪ್ರತಿದಿನವೂ ಕೂಡ ಒಂದಲ್ಲ ಒಂದು ಹೊಸತನ ಬರುತ್ತಾನೇ ಇದೆ. ಆದರೆ ಇಂದು ಈ ಹೊಸತನದ ಬದಲಾವಣೆಯ ಗಾಳಿಯು ಕಾಲದ ಪ್ರವಾಹದಲ್ಲಿ ನಲುಗಿ ಹೋಗ್ತಾ ಇದೆ. ಒಂದೆಡೆ ಜಾಗತೀಕರಣದ ವ್ಯವಸ್ಥೆ, ಇನ್ನೊಂದು ಕಡೆ ಪ್ರಕೃತಿಯ ವಿರಾಟ ರೂಪಕ್ಕೆ ನಾವೆಲ್ಲರೂ ಕೂಡ ಕಟ್ಟಿಕೊಂಡಿರುವಂಥ ವ್ಯವಸ್ಥೆ ಅದರ ಬುಡವೇ ಅಡಿ ಮೇಲಾಗ್ತಾ ಇದೆ. ಒಂದು ರೀತಿಯಲ್ಲಿ ನಾವೆಲ್ಲರೂ ಕೂಡ ಬದುಕುತ್ತಿರುವಂಥ ಈ ಸ್ಥಿತಿಯ ಒಳಗಡೆ ಅತಂತ್ರ ಎನ್ನುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದು ನಮ್ಮ ಅರಿವಿಗೆ ಬರದಂತೆ ಬೇಕು ಬೇಡಗಳ ನಡುವೆ ಗೊಂದಲ ಇದೆ. ಇಲ್ಲಿ ಹಳೆಯದು ಮತ್ತು ಹೊಸತುಗಳ ನಡುವೆ ಸಂಘರ್ಷ ಇದೆ. ಈ ಅತಂತ್ರ ಸ್ಥಿತಿಯಂಥದ್ದು ಅದು ಇಂದು ನಿನ್ನೆಯದಲ್ಲ, ಕಾಲಾನುಕ್ರಮದಲ್ಲಿ ಅದು ಬದಲಾವಣೆ ಆಗ್ತಾನೆ ಬರುತ್ತಾನೇ ಇದೆ. ಅದು ಕಾಲದ ಮಹಿಮೆ ಕೂಡ ಇದ್ದಿರಬಹುದು. ಅತಂತ್ರ ಸ್ಥಿತಿಗೆ ಜಗತ್ತು ಒಪ್ಪಿಕೊಳ್ಳುತ್ತಾ, ಜನರೂ ಕೂಡ ಒಗ್ಗಿಕೊಳ್ಳುತ್ತಾ ಜೀವನ ಸಾಕ್ತಾನೇ ಇದೆ. ಅದು ಕಾಲದ ತುರ್ತು ಕೂಡ ಹೌದು. ಕಾಲದ ಬದಲಾವಣೆ ಅನಿವಾರ್ಯ. ಆದರೆ ನಮ್ಮ ಅಸ್ತಿತ್ವಕ್ಕೆ ಹೊಡೆತ ಬೀಳಬಾರದಷ್ಟೇ. ಹೊಸತು ಮತ್ತು ಹಳೆತುಗಳ ನಡುವೆ ಸಮನ್ವಯತೆ ಬೇಕು. ನಮ್ಮ ಹಳೆಯ ಕಾಲದ ಮೌಲ್ಯಗಳು ಅಥವಾ
ನಮ್ಮ ಮನೆಯಲ್ಲೇ ಇರುವ ಅಜ್ಜ ಅಜ್ಜಿಯ ಮಾತುಗಳನ್ನು ಕೇಳುವವರು ಯಾರು? ಹಾಗಾಗಿಯೇ ಗುಂಡಪ್ಪನವರು ಇಲ್ಲಿ ಎತ್ತಲು ಸೇರದ ಪ್ರೇತದಂತೆ ಲೋಕ ತಲ್ಲಣಿಸುತ್ತಿದೆ ಅಂತ ಮತ್ತೆ ಮತ್ತೆ ಈ ಕಗ್ಗದಲ್ಲಿ ಅವರು ಉಲ್ಲೇಖ ಮಾಡ್ತಾರೆ. ಇದು ವಾಸ್ತವಕ್ಕೆ ಬಹಳಷ್ಟು ಹತ್ತಿರವಾಗಿರುವಂಥ ಸಂಗತಿ. ಹಳೆ ಕಾಲದ ಮೌಲ್ಯಾತ್ಮಕ ನೈತಿಕ ಚಿಂತನೆಗಳು ಬದುಕನ್ನು ಅದು ಬೆಳಗ್ತದೆ, ಪ್ರಕಾಶಮಾನವಾಗುವಾಗೆ ಮಾಡುತ್ತದೆ. ಆದುದರಿಂದ ಪ್ರತಿಯೊಬ್ಬನ ಬದುಕಿನಲ್ಲಿಯೂ ಕೂಡ ಸಕಾರಾತ್ಮಕ ಧನಾತ್ಮಕ ಚಿಂತನೆಗಳು ಚೈತನ್ಯಗಳು ಒಡಮೂಡಬೇಕಾಗಿದೆ. ಸನಾತನ ಕಾಲದ ಸಂಸ್ಕೃತಿಯನ್ನು ಎಲ್ಲೆಡೆಯೂ ಕೂಡ ನಾವು ಪಸರಿಸೋಣ, ನಿಮ್ಮೆಲ್ಲರ ಬದುಕಿನಲ್ಲಿ ಅಳವಡಿಸಿಕೊಳ್ಳೋಣ. ಏನಂತೀರಿ ಬಂಧುಗಳೇ? ಮಾಸ್ಕನ್ನು ಧರಿಸಿ ಆರೋಗ್ಯ ಸೂತ್ರವನ್ನು ಅಳವಡಿಸಿಕೊಳ್ಳಿ. ಆ ಮೂಲಕ ರೋಗಮುಕ್ತ ಸಮಾಜವನ್ನು ಕಟ್ಟೋಣ. ನಾಳೆ ಇನ್ನೊಂದು ಕಗ್ಗದೊಂದಿಗೆ ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.